ಸಾಮಾನ್ಯ ಒಂದು 2.5 ವರ್ಷದ ಹಿಂದೆ ಈ ದೇವಸ್ಥಾನ ಜೀರ್ಣೋದ್ಧಾರ ಮಾಡಲಿಕ್ಕೆ ಅಷ್ಟಮಂಗಲ ಪ್ರಶ್ನೆಯನ್ನು ಇಟ್ಟಿದ್ದೆವು. ನಾವೇನು ಅಂದುಕೊಂಡಿದ್ದೀವು 10 ಪಟ್ಟು ಜಾಸ್ತಿಯಾಗಿ ಅಮನುಷ್ಯರ ಶ್ರಮ ಇಲ್ಲಿ ನಡೀತಾ ಉಂಟು. ಸುತ್ತಮುತ್ತಲ ಎಲ್ಲ ಊರಿನವರ ಸಹಕಾರದೊಂದಿಗೆ ಇದು ಸಂಪನ್ನಗೊಂಡಿದೆ. ಒಂದು 50ರಿಂದ 75 ಜನ 100 ಜನ ತನಕ ಇಲ್ಲಿ ಸ್ವಯಂ ಸೇವಕರಾಗಿ ಕೆಲಸ ಮಾಡ್ತಿದ್ರು. ಸಾಮಾನ್ಯ ಒಂದು 50,000 ಜನ ನಿರೀಕ್ಷೆಯಲ್ಲಿದ್ದೇವೆ. 6 ದಿನದ ಕಾರ್ಯಕ್ರಮ. ನಿಮ್ಮ ಚಪ್ಪರವಿ ಇಡೀ ದೇವಾಲಯಕ್ಕೆ ಒಂದು ವಿಶೇಷ ಕಳೆ ಕೊಟ್ಟಿದ್ದಾರೆ. ಎಲ್ಲ ಕೈ ಜೋಡಿಸಿದ್ದರಿಂದ ನನಗೆ ಏನು ಅದು ಸವಾಲಾಗಲಿಲ್ಲ. ಒಂಜಿ 10-20 ದೇವಸ್ಥಾನ ಹೊರತು ಹೊರೆ ಕಾಣಿಕೆದ ಪುದರ್ ಪಾಡ್ದುಲ್ಲ. ಬ್ರಹ್ಮಾಲಯ ತೊಂದಿದ್ದೀವಿ ಆಟ ವ್ಯವಸ್ಥೆಯಲ್ಲಿ ಪೂರ ಭಾರಿ ಕರೆಕ್ಟ್ ಆಗುಂಡು ತುಂಬೆ ಬೇಲೆಂಕಲ ಪೂರ ಸಾಧಾರಣ ಮಟ್ಟದ ಆಗುಂಡು. ಕರಾವಳಿಯಲ್ಲಿ ಅನೇಕ ದೈವ ಸಾನ್ನಿಧ್ಯಗಳು ಜೀರ್ಣೋದ್ಧಾರ ಕಂಡು ಭಕ್ತರ ಪಾಲಿನ ನೆಮ್ಮದಿಯ ತಾಣಗಳಾಗಿ ಕಂಗೊಳಿಸ್ತಾ ಇದೆ. ಬಹುಶಃ ಅಂತಹುದೇ ಒಂದು ಕ್ಷೇತ್ರ ಈಗ ಜೀರ್ಣೋದ್ಧಾರಗೊಂಡು ಮತ್ತೆ ಭಕ್ತರ ಪಾಲಿಗೆ ಸಕಲ ಐಶ್ವರ್ಯ ಆರೋಗ್ಯ ಎಲ್ಲವನ್ನೂ ಕೂಡ ದಯಪಾಲಿಸೋದಕ್ಕೆ ಸಜ್ಜಾಗಿ ನಿಂತಿದೆ. ನಾನು ನಿಂತಿರುವಂತಹ ಜಾಗ ಇದು ದಕ್ಷಿಣ ಕನ್ನಡ ಜಿಲ್ಲೆಯ ಕಡಬ ತಾಲೂಕಿನ ಕೋಣಾಲು ಗ್ರಾಮದ ತಿರ್ಲೆಯ ಶ್ರೀ ಮಹಾವಿಷ್ಣುಮೂರ್ತಿ ದೇವಾಲಯದ ಆವರಣ. ಈ ದೇವಾಲಯದ ಬ್ರಹ್ಮಕಲಶೋತ್ಸವಕ್ಕೆ ಈಗಾಗಲೇ ವ್ಯವಸ್ಥೆಗಳು ಆರಂಭಗೊಂಡಿದೆ. ಇದೇ ಫೆಬ್ರವರಿ 5ರಿಂದ 10 ತಾರೀಕಿನವರೆಗೆ ತಿರ್ಲೆ ಶ್ರೀ ಮಹಾವಿಷ್ಣುಮೂರ್ತಿ ದೇವಾಲಯದ ಬ್ರಹ್ಮಕಲಶೋತ್ಸವವು ಅತ್ಯಂತ ಸಂಭ್ರಮ ಸಡಗರದಿಂದ ಎಲ್ಲ ಭಕ್ತಾದಿಗಳ ಸಹಕಾರದಲ್ಲಿ ಸಹಸ್ರಾರು ಮಂದಿ ಭಕ್ತಾದಿಗಳ ಉಪಸ್ಥಿತಿಯಲ್ಲಿ ಸಂಪನ್ನಗೊಳ್ಳುವುದಕ್ಕಿದೆ. ಅದಕ್ಕೋಸ್ಕರ ಎಲ್ಲ ರೀತಿಯ ವ್ಯವಸ್ಥೆಗಳು ಸಿದ್ಧತೆಗಳು ಹೇಗೆ ನಡೀತಾ ಇದೆ ಅನ್ನುವಂತಹ ಬಗ್ಗೆ ಒಂದು ವಿಶೇಷವಾದ ವರದಿಯನ್ನು ತಮ್ಮ ಮುಂದೆಗೆ ನಾವು ಪ್ರಸ್ತುತಪಡಿಸ್ತಾ ಇರುವಂಥದ್ದು. ದೇವಾಲಯಕ್ಕೆ ತೆರಳುವಂತಹ ಹಾದಿಯನ್ನು ಯಾವ ರೀತಿ ಸಿದ್ಧಗೊಳಿಸಲಾಗ್ತಾ ಇದೆ, ಇನ್ನೇನು ಅಂತಿಮ ಹಂತದ ಸಿದ್ಧತೆಗಳು ನಡೀತಾ ಇದೆ. ಎಲ್ಲ ಚಪ್ಪರಕ್ಕೆ ಬೇಕಾದಂತಹ ವ್ಯವಸ್ಥೆಗಳನ್ನು ಮಾಡಿಕೊಳ್ಳಲಾಗಿದೆ. ಇನ್ನು ಬಂಟಿಂಗ್ಸ್ಗಳಿರ್ಬೋದು, ತಳಿರು ತೋರಣಗಳನ್ನು ಕಟ್ಟುವಂತಹ ನೆಲೆಯಲ್ಲಿ, ಜೊತೆಗೆ ವಿದ್ಯುತ್ ದೀಪಗಳ ಅಲಂಕಾರ ಮಾಡುವಂತಹ ನೆಲೆಯಲ್ಲಿ ಕಂಬಗಳನ್ನು ಕೂಡ ಅಳವಡಿಕೆ ಮಾಡುವಂತಹ ಕೆಲಸಗಳು ನಡೆದಿದೆ. ಬಹುಶಃ ಬ್ರಹ್ಮಕಲಶೋತ್ಸವವನ್ನು ಅತ್ಯಂತ ಸಂಭ್ರಮ ಸಡಗರದಿಂದ ಇಡೀ ಗ್ರಾಮವೇ ಸೇರಿಕೊಂಡು ಸಂಭ್ರಮದಿಂದ ನೆರವೇರಿಸೋದಕ್ಕೆ ಎಲ್ಲ ರೀತಿಯ ವ್ಯವಸ್ಥೆಗಳು ಇಲ್ಲಿ ಮಾಡಲಾಗ್ತಾ ಇದೆ. ಒಂದು ರೀತಿಯ ಅಲಂಕಾರ, ವಿದ್ಯುತ್ ದೀಪಗಳ ಅಲಂಕಾರ ಎಲ್ಲವೂ ಕೂಡ ಸಾಮಾನ್ಯವಾಗಿ ಎಲ್ಲ ಕಡೆಗಳಲ್ಲೂ ಕೂಡ ನಾವು ಗಮನಿಸಬಹುದು. ಆದರೆ ಇಲ್ಲಿ ನಾವು ತೋರಿಸಲೇಬೇಕಾದಂತಹ ಹಲವಾರು ಹೊಸ ವಿಚಾರಗಳಿದೆ, ವಿಭಿನ್ನವಾದ ವಿಚಾರಗಳಿದೆ. ಅದನ್ನು ಕೂಡ ನಿಮಗೆ ನಾವು ತೋರಿಸ್ತಾ ಹೋಗ್ತೀವಿ ಅನ್ನುವಂಥದ್ದನ್ನು ಹೇಳ್ತಾ ಇದ್ದೇವೆ. ಬಹುಶಃ ದೇವಾಲಯದ ಪ್ರಾಂಗಣವನ್ನು ಗಮನಿಸಿದರೆ ವಿಶಾಲವಾದ ಮರದ ಕೆಳಗೆ ಈ ಒಂದು ದೇವರ ಸಾನ್ನಿಧ್ಯ ಇಲ್ಲಿ ಬೆಳಗ್ತಾ ಇರುವಂಥದ್ದನ್ನು ನಾವು ಗಮನಿಸಬಹುದು. ಈ ಒಂದು ವಿಶಾಲವಾದ ಮರಕ್ಕೂ ಕೂಡ ವಿಶೇಷವಾದ ಹಿನ್ನೆಲೆ ಇದೆ ಅನ್ನುವಂಥದ್ದು. ಈ ಭಾಗದ ಪರಮ ದೈವಭಕ್ತರಾಗಿದ್ದಂತಹ ಎಲಿಕಳ ದಿವಂಗತ ಕೃಷ್ಣ ಶಬರಾಯರು ತಮ್ಮ ಕುಟುಂಬದ ಶ್ರೇಯಸ್ಸಿಗಾಗಿ, ಅದೇ ರೀತಿ ಈ ಆಸುಪಾಸಿನ ಗ್ರಾಮದ ಜನತೆಯ ರಕ್ಷಣೆಗಾಗಿ ಅಭಯಹಸ್ತನಾದ ಚತುರ್ಬಾಹು ಮಹಾವಿಷ್ಣುಮೂರ್ತಿ ದೇವರ ಶಿಲೆಯ ವಿಗ್ರಹವನ್ನು ಒಂದು ಬೃಹತ್ ಅಶ್ವತ್ಥ ವೃಕ್ಷದ ಹತ್ತಿರ ದೇವಾಲಯ ನಿರ್ಮಿಸಿ ಪ್ರತಿಷ್ಠಾಪನೆ ಮಾಡಿ ಅದಕ್ಕೆ ಪೂಜೆಯನ್ನು ಸಲ್ಲಿಸಿಕೊಂಡು ಬರ್ತಾ ಇದ್ರು. ಈ ಅಶ್ವತ್ಥ ವೃಕ್ಷ ಏನಿದೆ ಇದು ಈ ದೇವಾಲಯಕ್ಕೆ ನೆರಳನ್ನು ಕೊಡ್ತಾ ಶಾಂತವಾದ ಒಂದು ಸುಂದರವಾದ ವಾತಾವರಣವನ್ನು ಸೃಷ್ಟಿ ಮಾಡಿದ್ದು, ದೇವರಿಗೆ ಪೂಜೆಯಾದಂತೆ ಇಲ್ಲಿ ಶನಿ ದೋಷಗಳೆಲ್ಲವೂ ಕೂಡ, ಅಂದರೆ ಯಾವುದೆಲ್ಲ ದೋಷಗಳಿದೆಯೋ ಅದೆಲ್ಲವೂ ಕೂಡ ಪರಿಹಾರವಾಗಿ, ಅದರ ಜೊತೆಗೆ ಹರಕೆಗಳಿಗೂ ಕೂಡ ಇಲ್ಲಿ ವಿಶೇಷವಾಗಿ ಅಶ್ವತ್ಥ ಪೂಜೆ ನಡೆಯುವಂತಹ ಒಂದು ಸಂಪ್ರದಾಯ ನಡೆದುಕೊಂಡು ಬರ್ತಾ ಇದೆ. ಸದಾ ನೆರಳು ಇರುವಂತಹ ಈ ಒಂದು ಜಾಗದಲ್ಲಿ ವಿಷ್ಣುವಿನ ಸಾನ್ನಿಧ್ಯ ವೃದ್ಧಿಸುತ್ತಾ ಇಲ್ಲಿ ಬಂದಂಥ ಭಕ್ತಾದಿಗಳು ಅಥವಾ ವಿವಿಧ ಸಮಸ್ಯೆಗಳನ್ನು ಹೊತ್ತುಕೊಂಡು ಇಲ್ಲಿ ಪ್ರಾರ್ಥನೆ ಸಲ್ಲಿಸಿದಂಥ ಭಕ್ತಾದಿಗಳಿಗೆ ಅವರ ಇಷ್ಟಾರ್ಥಗಳು ಈಡೇರಿ ಕ್ಷಿಪ್ರ ಪ್ರಸಾದ ಯೋಗ ಉಂಟಾದಂಥ ಒಂದು ಉದಾಹರಣೆಗಳು ಕೂಡ ಇಲ್ಲಿ ಇದೆ ಅನ್ನುವಂಥದ್ದು ಈ ಭಾಗದ ಹಿರಿಯರು ಹೇಳ್ತಾ ಇರುವಂತಹ ವಿಚಾರಗಳು. ಸೊ ಇಂತಹ ಒಂದು ಸುಂದರವಾದ ವಾತಾವರಣದಲ್ಲಿ ಇದ್ದಂತಹ ದೇವಾಲಯವನ್ನು ಈಗ ಮತ್ತೆ ಪುನರ್ನವೀಕರಿಸಿ ಅದರ ಬ್ರಹ್ಮಕಲಶೋತ್ಸವಕ್ಕೆ ಎಲ್ಲ ರೀತಿಯ ವ್ಯವಸ್ಥೆಗಳು ಸಿದ್ಧತೆಗಳು ಆಗಿದೆ ಅನ್ನುವಂಥದ್ದು.
ಇನ್ನು ಇಲ್ಲಿ ಮುಖ್ಯವಾಗಿ ದೇವರ ಜೊತೆಗೆ ಕೋಣಾಲು ದೈವದ ಸಾನ್ನಿಧ್ಯಕ್ಕೂ ಕೂಡ ವಿಶೇಷವಾದ ಪ್ರಾಧಾನ್ಯತೆ ಇದ್ದು ಅದಕ್ಕೂ ಕೂಡ ವಿಶೇಷವಾದ ಗುಡಿಯನ್ನು ನಿರ್ಮಿಸಿ ಅದರ ಒಂದು ಕಲಶ ಪ್ರತಿಷ್ಠೆಯ ಕಾರ್ಯಕ್ರಮಗಳು ಕೂಡ ನಡೆಯೋದಕ್ಕೆ ಎಲ್ಲ ರೀತಿಯ ವ್ಯವಸ್ಥೆಗಳಾಗ್ತಾ ಇದೆ, ಸಿದ್ಧತೆಗಳು ಅಂತಿಮ ಹಂತದಲ್ಲಿ ನಡೀತಾ ಇದೆ ಅನ್ನುವಂಥದ್ದು. ಅದರ ಜೊತೆಗೆ ನೀವು ಮುಖ್ಯವಾಗಿ ಗಮನಿಸಬೇಕಾದದ್ದು ಇಲ್ಲಿ ಸಾಂಪ್ರದಾಯಿಕವಾಗಿ ಒಂದು ಅಲಂಕಾರವನ್ನು ಮಾಡಿರುವಂಥದ್ದು ಎಲ್ಲವೂ ಕೂಡ ಸಂಪೂರ್ಣವಾಗಿ ಸಾಂಪ್ರದಾಯಿಕವಾಗಿದೆ. ಯಾವುದೇ ರೀತಿಯ ಪ್ಲಾಸ್ಟಿಕ್ ಆಗಲಿ ಅಥವಾ ಇನ್ನಿತರ ಯಾವುದೇ ಪರಿಕರಗಳು ಇಲ್ಲಿ ನಮಗೆ ಕಾಣುವುದಿಲ್ಲ. ಮುಳಿ ಹುಲ್ಲಿನ ಛಾವಣಿಯನ್ನು ಮಾಡಿ, ಅಡಿಕೆ ಮರದ ಅಥವಾ ಬಿದಿರಿನಿಂದ ಕಂಬಗಳನ್ನು ಮಾಡಿ ಅಥವಾ ತಡೆಗೋಡೆಗಳನ್ನು ಮಾಡಿ ಎಲ್ಲವನ್ನು ಕೂಡ ಸಂಪೂರ್ಣವಾಗಿ ನೈಸರ್ಗಿಕವಾಗಿ ಮಾಡಿರುವಂಥದ್ದು ಇಲ್ಲಿನ ಮತ್ತೊಂದು ವಿಶೇಷ. ಅದೇ ರೀತಿ ಮುಳಿ ಹುಲ್ಲಿನಿಂದಲೇ ಮಾಡಿದಂತಹ ಒಂದು ಕೊಡೆ ಇಲ್ಲಿ ಬಂದಂಥವರಿಗೆ ಒಂದು ಬಾಯಾರಿಕೆಯನ್ನು ಆಗಿರ್ಬೋದು ಅಥವಾ ಒಳಭಾಗದ ಒಂದು ಸ್ವಾಗತ ಗೋಪುರ ಆಗಿರಬಹುದು, ಎಲ್ಲವೂ ಕೂಡ ಸಂಪೂರ್ಣವಾಗಿ ಈ ಒಂದು ಮುಳಿ ಹುಲ್ಲಿನಿಂದಲೇ ಸಾಂಪ್ರದಾಯಿಕವಾಗಿ ಅಡಿಕೆ ಮರದ ಕಂಬಗಳು ಮತ್ತು ಬಿದಿರಿನ ಮೂಲಕ ನಿರ್ಮಾಣ ಆಗಿದೆ ಅನ್ನುವಂಥದ್ದು ಇಲ್ಲಿನ ಒಂದು ಕಲಾತ್ಮಕತೆಗೆ ನಮಗೆ ಮತ್ತೊಂದು ಸಾಕ್ಷಿಯಾಗಿದೆ ಅನ್ನುವಂಥದ್ದು. ಬಹುಶಃ ಇದು ನಾವು ಅಪರೂಪಕ್ಕೆ ಗಮನಿಸಬಹುದಾದಂಥ ವಿಚಾರ ಅನ್ನುವಂಥದ್ದನ್ನು ಹೇಳ್ಬೋದು. ಅದಕ್ಕೂ ಕೂಡ ಅಂತಿಮ ಹಂತದ ಕೆಲಸ ಕಾರ್ಯಗಳು ನಡೀತಾ ಇದೆ. ಇನ್ನೇನು ಕೆಲವೇ ದಿನಗಳಲ್ಲಿ ಈ ಭಾಗದಲ್ಲಿ ಬ್ರಹ್ಮಕಲಶೋತ್ಸವದ ಸಂಭ್ರಮ ಕಳೆಗಟ್ಟೋದಕ್ಕಿದೆ ಅನ್ನುವಂಥದ್ದು. ಇಲ್ಲಿಂದ ಗಮನಿಸಿದರೆ ಈ ಒಂದು ಅಶ್ವತ್ಥ ವೃಕ್ಷ ಎಷ್ಟೊಂದು ವಿಶಾಲವಾಗಿದೆ ಮತ್ತು ಎಷ್ಟೊಂದು ದೊಡ್ಡ ಮಟ್ಟಿಗೆ ನೆರಳನ್ನು ಕೊಡ್ತಾ ಇದೆ ಅನ್ನುವಂಥದ್ದು ಕೂಡ ನಮಗೆ ಅತ್ಯಂತ ಸುಂದರವಾಗಿ ಇಲ್ಲಿ ಗೋಚರ ಆಗುತ್ತೆ. ಬಹುಶಃ ಇದೇ ಒಂದು ವಿಶಾಲವಾದ ಮರದ ನೆರಳಿನಲ್ಲಿರುವಂತಹ ಈ ಒಂದು ವಿಷ್ಣುವಿನ ಸಾನ್ನಿಧ್ಯ ಇದೀಗ ಇನ್ನಷ್ಟು ವೃದ್ಧಿಗೊಂಡು ಭಕ್ತಾದಿಗಳ ಒಂದು ಇಷ್ಟಾರ್ಥಗಳನ್ನು ನೆರವೇರಿಸೋದಕ್ಕೆ, ಅವರ ಪಾಲಿಗೆ ಒಂದು ಶಾಂತಿ ಧಾಮವಾಗಿ ಬೆಳಗೋದಕ್ಕೆ ಸಜ್ಜಾಗಿದೆ. ಈಗ ನಮ್ಮ ಜೊತೆಗೆ ಮಾತನಾಡೋದಕ್ಕೆ ಕ್ಷೇತ್ರದ ಧರ್ಮದರ್ಶಿಗಳು ಜೊತೆಗೆ ಆನುವಂಶಿಕ ಮುಕ್ತೇಶ್ವರರು ಆಗಿರುವಂತಹ ಮಾಧವ ಸರಳಾಯಿ ಅವರಿದ್ದಾರೆ. ಅವರ ಜೊತೆ ಮಾತನಾಡಿಸಿಕೊಳ್ಳೋಣ. ನಮಸ್ತೆ. ನಮಸ್ತೆ. ಹೇಗೆ ನಡೀತಾ ಇದೆ ಸಿದ್ಧತೆಗಳು? ಭರದಿಂದ ಈ ಆತ್ಮಶಕ್ತಿ ಅಂತ ಹೇಳೋದು ಉಂಟಲ್ಲ, ನಾವೇನು ಅಂದುಕೊಂಡಿದ್ದೀವೋ ಅದಕ್ಕೂ 10 ಪಟ್ಟು ಜಾಸ್ತಿಯಾಗಿ ಆ ಮನುಷ್ಯರ ಶ್ರಮ ಇಲ್ಲಿ ನಡೀತಾ ಉಂಟು. ನನಗೆ ಆಶ್ಚರ್ಯವಾಗ್ತಿದ್ದೆ, ಈ ಕ್ಷೇತ್ರದಲ್ಲಿ ಇಷ್ಟೊಂದು ಜನ ಸೇವೆ ಮಾಡುವಂಥ ಒಂದು ಸಂದರ್ಭ ಉಂಟೋ ಇಲ್ವೋ ಅಂತೇಳಿ. ಮೊದಲಾದರೆ ನಾನೊಬ್ಬೊಬ್ಬನನ್ನೇ ಕರೆಯೋದು, ಬಲಣ್ಣ ಅಂತ. ಹಾಗಿದ್ದರೆ ಈಗ ಸಂದರ್ಭವೇ ಇಲ್ಲ. ತನ್ನಿಂದಾರಾಗಿ 100 ಜನದವರೆಗೆ ರಾತ್ರಿ ಶ್ರಮದಾನ ಮಾಡಿದ ಆ ಮಹಾವಿಷ್ಣು ಮೂರ್ತಿಯ ಬ್ರಹ್ಮಕಲಶೋತ್ಸವವನ್ನು ಕುಣಾಲ ದೇವತೆಯ ಆ ಶಕ್ತಿಯುತವಾದಂಥ ಭಾವನೆಯನ್ನು ಇಲ್ಲಿ ಹೇಗೆ ಮೆರೆಸಬಹುದು ಅಂತ ಪ್ರಯತ್ನ ಮಾಡ್ತಾ ಇದ್ದಾರೆ. ಇದು ನಮಗೆಲ್ಲರಿಗೂ ಅಭಿಮಾನವು ಆತ್ಮವಿಶ್ವಾಸವನ್ನು ತುಂಬುತ್ತಾ ಇದೆ. ಇನ್ನು ನಾಳಿನ ಈ ಕಾರ್ಯಕ್ರಮದ ಸಿದ್ಧತೆಗಾಗಿ ಈಗ ಸಭೆ ನಡೀತಾ ಉಂಟು. ಅದರಲ್ಲಿ ಪ್ರತಿಯೊಬ್ಬರಿಗೂ ಸ್ವಯಂ ಸೇವಕರಿಗೆ ಅವರವರ ಕೆಲಸ ಕಾರ್ಯಗಳು ಹಂಚಿಕೊಳ್ತಾ ಇದ್ದೇವೆ. ಅದು ಕೂಡ ಯಶಸ್ವಿ ಆಗೋದ್ರಲ್ಲಿ ಯಾವುದೇ ರೀತಿಯ ಸಂಶಯ ಖಂಡಿತ ಇಲ್ಲ. ಇನ್ನೊಂದು ಹೇಗೆ ಅಂತ ಹೇಳಿದರೆ, ಅಚ್ಯುತಾನಂದ ಗೋವಿಂದ ನಾಮೋಚ್ಚಾರಣ ಬೇಷಯಾತ್ ನಶ್ಯಂತಿ ಸಕಲಾಭಾದ ಸತ್ಯಂ ಸತ್ಯಂ ವದಾಮ್ಯಹಂ ಅಂತೇಳಿದರೆ, ದೇವರ ನಾಮಸ್ಮರಣೆಯಲ್ಲಿ ಎಷ್ಟು ಶಕ್ತಿ ಇದೆ ಅಂತಂದರೆ, ಈ ಕ್ಷೇತ್ರಕ್ಕೆ ಯಾವ ರೀತಿ ಬರ್ತಾರೆ ಅಂತಂದರೆ ಅವನ ಸಂಪೂರ್ಣ ಸಮರ್ಪಣಾ ಭಾವದೊಂದಿಗೆ ಇಲ್ಲಿ ಬರ್ತಾ ಇದ್ದಾನೆ. ಆ ಸಮರ್ಪಣೆ ಯಾವ ರೀತಿಯದ್ದು ಆಗಿರ್ಬೋದು. ಆದರೆ ಈಗ ಇನ್ನೊಂದು ವಿಚಾರ ಅಂತೇಳಿದರೆ ಐಕ್ಯಮತ್ಯ ಅಂತೇಳಿದರೆ ಪ್ರತಿಯೊಬ್ಬನ ಮನಸ್ಸು ಕೂಡ ಒಂದುಗೂಡುವ ಶಕ್ತಿ. ಇದನ್ನು ಕೂಡ ನಮ್ಮ ಶಕ್ತಿ ದೇವತೆ ಆದ ಕುಣಾಲ ದೇವತೆ ಖಂಡಿತ ಕೊಡ್ತಾಳೆ. ಆದ್ದರಿಂದ ಈ ಬ್ರಹ್ಮಕಲಶೋತ್ಸವ ಯಶಸ್ವಿಯಾಗಿ ನಡೆಯುವುದರಲ್ಲಿ ಯಾವ ಸಂಶಯವೂ ಇಲ್ಲ ಅಂತ ನನ್ನ ಭಾವನೆ. ಇನ್ನು ಸಂಪೂರ್ಣವಾಗಿ ಆ ಮಹಾವಿಷ್ಣು ಮೂರ್ತಿಗೆ ಬಿಟ್ಟೈತೆ. ಈಗ ಸಮಿತಿಗಳು, ಉಪಸಮಿತಿಗಳ ರಚನೆ ಎಲ್ಲ ಆಗಿದೆ. ಎಲ್ಲ ರಚನೆಗಳು ಆಗಿದೆ. ಇನ್ನೇನಾದರೂ ಉಳಿದಿದ್ದರೆ ಸ್ವಯಂ ಪ್ರೇರಿತವಾದ ಕೆಲವು ಸಮಿತಿಗಳು ಮಾತ್ರ. ಈಗ ಭಕ್ತರ ನಿರೀಕ್ಷೆ, ಈ ಒಟ್ಟು 6 ದಿನಗಳ ಕಾರ್ಯಕ್ರಮ, 5-6 ದಿನಗಳ ಕಾರ್ಯಕ್ರಮದಲ್ಲಿ ಎಷ್ಟು ಮಂದಿಯ ನಿರೀಕ್ಷೆಯನ್ನು ತಾವಿಟ್ಕೊಂಡಿದ್ದೀರಿ ಅಂತ, ಅದಕ್ಕೆ ತಕ್ಕಾಗಿ ಹೇಗೆ ವ್ಯವಸ್ಥೆ? ಅಂತೂ ನಾವೊಂದಿಲ್ಲಿ 40,000 ಜನ ಅಂತೇಳಿದರೆ ದಿನಕ್ಕೆ 4, 5, 6 ಹೀಗೆ ವರಾಜಾಗಿ ಬರುವಂಥ ಸಂದರ್ಭ ಉಂಟು. 40,000 ಜನಕ್ಕೆ ಬೇಕಾದಂಥ ಎಲ್ಲ ಏರ್ಪಾಡುಗಳು ನಾವಿಲ್ಲಿ ಮಾಡಿಕೊಂಡಿದ್ದೇವೆ.
ಅಷ್ಟು ಮಂದಿ ಬಂದರೂ ಕೂಡ ಖಂಡಿತ ಯಾವುದಕ್ಕೂ ತಯಾರಾಗಿದ್ದೇವೆ ನಾವೀಗ. ತಿಳಿದರೆ ಶ್ರೀ ಸುಬ್ರಹ್ಮಣ್ಯ ಕ್ಷೇತ್ರದಿಂದ ಬೇಕಾದಷ್ಟು ಅಕ್ಕಿ ಸಲಕಡೆ ನಮಗೆ ಕೊಟ್ಟಿದ್ದಾರೆ, ಪಾಲಿಸಿದ್ದಾರೆ. ಇನ್ನು ಸೌತಡ್ಕದಿಂದಲೂ ಬರುವಂಥ ನಿರೀಕ್ಷೆ ಉಂಟು. ಇನ್ನುಳಿದ ಕ್ಷೇತ್ರದಲ್ಲಿ ಬರುವಂಥ ನಿರೀಕ್ಷೆ ಇದೆ. ಅಂತೂ ಅನ್ನದಾನ ವ್ಯವಸ್ಥೆಗೆ ಯಾವ ರೀತಿಯೂ ಕುಂದುಕೊರತೆ ಖಂಡಿತ ಬರುವುದಿಲ್ಲ. ಬಹಳಷ್ಟು ಸಾಂಪ್ರದಾಯಿಕ ಶೈಲಿಯನ್ನು ನೋಡ್ತಾ ಇದೆ. ಒಂದು ರೀತಿ ಮುಳಿ ಹುಲ್ಲಿನ ಚಪ್ಪರವನ್ನು ಮಾಡಿದ್ದೀರಿ, ಬಹಳಷ್ಟು ಅಲಂಕಾರ ಸಾಂಪ್ರದಾಯಿಕವಾಗಿದೆ. ಈ ಒಂದು ಪರಿಕಲ್ಪನೆಗಳು ಯಾಕೆ ಮತ್ತು ಹೇಗೆ ಬಂತು ಅಂತ? ಇದೆಲ್ಲ ನಮ್ಮ ಭಕ್ತ ಜನರ ಆಶಯ ಮಾತ್ರ. ಇದು ನನ್ನದೊಂದೇ ಅಭಿಪ್ರಾಯ ಖಂಡಿತ ಅಲ್ಲ. ನನ್ನಲ್ಲಿ ಬಂದು ಕೇಳ್ತಾರೆ ಅಣ್ಣರಿಂಚ ಮಲ್ಪಕನಾ ಅಂತೇಳಿ, ಅದಕ್ಕೆ ಸಂಪೂರ್ಣ ಒಪ್ಪಿಗೆಯನ್ನು ಕೊಡ್ತಾ ಇದ್ದೇನೆ. ತಿಳಿದರೆ ಅಭಿಪ್ರಾಯಗಳು ಎಷ್ಟೇ ಸಣ್ಣ ಮನುಷ್ಯನಾದರೂ ಕೂಡ ಅದರಲ್ಲಿ ಸ್ವಲ್ಪ ಸಾಮೀಪ್ಯತೆ, ಸಾಲೋಪ್ಯತೆ ಇದೆಲ್ಲ ಇದ್ದೇ ಇದೆ ಅಲ್ವಾ? ಈ ಭಗವಂತ ಇಚ್ಛೆ ಪಡೋದು ಯಾವುದನ್ನು? ಸರಿಯಾದ ಅವನ ಮನೋ ಪರಿಕಲ್ಪನೆಯನ್ನು ಮಾತ್ರ. ಆದರೆ ಅವರ ಇಚ್ಛೆ ಅಂತಲೇ ಮಾಡ್ತಾ ಇದ್ದಾರೆ. ಬಹು ಸುಂದರವಾಗಿಯೇ ಮೂಡಿ ಬಂದಿದೆ ಅಂತ ನನ್ನ ಅಭಿಪ್ರಾಯ. ಧನ್ಯವಾದಗಳು. ಥ್ಯಾಂಕ್ ಯು. ಈಗ ಒಂದಷ್ಟು ವಿಚಾರಗಳನ್ನು ಹಂಚಿಕೊಳ್ಳೋದಕ್ಕೆ ಬಹುಶಃ ಈ ದೇವಸ್ಥಾನದ ಜೀರ್ಣೋದ್ಧಾರ ಹಾಗೂ ಬ್ರಹ್ಮಕಲಶೋತ್ಸವ ಎರಡೂ ಜವಾಬ್ದಾರಿಗಳನ್ನು ನಿರ್ವಹಣೆ ಮಾಡ್ತಾ ಇರುವಂತಹ ಶಿವಾನಂದ ಕಾಂಚನ ಅವರಿದ್ದಾರೆ. ಹೇಗೆ ನಡೀತಾ ಇದೆ ವ್ಯವಸ್ಥೆಗಳು, ಸಿದ್ಧತೆಗಳು, ಅಂತಿಮ ಹಂತಕ್ಕೆ ಏನೆಲ್ಲ ವ್ಯವಸ್ಥೆಗಳು ಕೇಳೋಣ. ನಮಸ್ತೆ. ನಮಸ್ತೆ. ಒಟ್ಟು ಅಂದರೆ ನಾನು ಈಗಿನ ಸಿದ್ಧತೆಗಳನ್ನು ಕೇಳೋದಕ್ಕಿಂತ ಮುಂಚೆ ಇದರ ಒಂದು ಜೀರ್ಣೋದ್ಧಾರದ ಪ್ರಕ್ರಿಯೆಗಳು ಹೇಗೆ ಮತ್ತು ಯಾಕೆ ಆರಂಭ ಆಯಿತು ಅನ್ನುವಂಥದ್ದಿಂದ ಬರ್ತೇನೆ ನಾನು. ಸೊ ಹೇಗೆ ಆರಂಭ ಆಯಿತು, ಎಲ್ಲಿಂದ? ಓಂ ಶ್ರೀ ವಿಷ್ಣುಮೂರ್ತಿಯ ನಮ, ಓಂ ಶ್ರೀ ಮಂಜುನಾಥಾಯ ನಮ, ಓಂ ಶ್ರೀ ಕೊಣಾಲ್ ದೇವತಾಯ ನಮ. ಸೊ ಮೊದಲಿಗೆ ನಾವು ಹೇಳಬೇಕು ಅಂತ ಆದರೆ, ಈಗ ಕಳೆದ ಬಾರಿ ನೀವು ಬಂದಿದ್ರಿ ಒಂದು 15 ದಿವಸ ಹಿಂದೆ. ಅದರ ಒಂದು ನಾನು ಕೂಲಂಕಷವಾಗಿ ಪ್ರಾರಂಭದಿಂದ ಹೇಳ್ತೇನೆ. ಸೊ ನಾವು ಸಾಮಾನ್ಯ ಒಂದು 2.5 ವರ್ಷದ ಹಿಂದೆ ಈ ದೇವಸ್ಥಾನದ ಜೀರ್ಣೋದ್ಧಾರ ಮಾಡಲಿಕ್ಕೆ ಅಷ್ಟಮಂಗಲ ಪ್ರಶ್ನೆಯನ್ನು ಇಟ್ಟಿದ್ದೆವು. ಸೊ ಅದರ ಏನು ನಿರ್ಧಾರದಂತೆ ನಾವು ಆರಂಭ ಪ್ರಕ್ರಿಯೆಯನ್ನು ಸ್ಟಾರ್ಟ್ ಮಾಡಿದ್ದೆವು, ಜೀರ್ಣೋದ್ಧಾರವನ್ನು. ಸೊ ಒಂದು ಜೀರ್ಣೋದ್ಧಾರ ಸಮಿತಿಯನ್ನು ಮಾಡಿಕೊಂಡು, ಸೊ ನಮ್ಮ ಆಡಳಿತ ಮುಕ್ತೇಶ್ವರಾಗಿರುವಂಥ ಶ್ರೀ ಮಾಧವ ಸರಳಾಯರ ನೇತೃತ್ವ, ಹಾಗೆ ಒಂದು ಊರಿನವರೆಲ್ಲ ಸೇರಿಕೊಂಡು ಒಂದು ಜೀರ್ಣೋದ್ಧಾರ ಸಮಿತಿಯನ್ನು ಮಾಡಿ, ಇದಕ್ಕೆ ನಮಗೆ ಮಾರ್ಗದರ್ಶನದಲ್ಲಿ ತೊಡಗಿಸಿಕೊಂಡವರು ನಮ್ಮ ತಂತ್ರಿಗಳಾದಂಥ ನಾಗೇಶ್ ತಂತ್ರಿಗಳು ಕೆಮ್ಮಿಂಜಿಯವರು, ಹಾಗೆ ನಮಗೆ ರಮೇಶ್ ಕಾರಂತರು ವಾಸ್ತುಶಿಲ್ಪ ತಜ್ಞರು ಕಾಸರಗೋಡು ಬೆದರಡ್ಕ, ಇವರ ನೇತೃತ್ವದಲ್ಲಿ ಅವರ ಮಾರ್ಗದರ್ಶನಂತೆ ಹಾಗೂ ಧರ್ಮಸ್ಥಳ ಶ್ರೀ ವೀರೇಂದ್ರ ಹೆಗ್ಡೆಯವರು ಅವರ ನಮ್ಮ ಸಂಪೂರ್ಣ ಮಾರ್ಗದರ್ಶನ ಹಾಗೂ ಸಲಹೆಯ ಮೇರೆಗೆ ನಾವು ಈ ದೇವಸ್ಥಾನವನ್ನು ಕೆಲಸವನ್ನು ಪ್ರಾರಂಭ ಮಾಡಿದೆವು. ಸೊ ಅಲ್ಲಿಂದ ಇವತ್ತಿನವರೆಗೆ ಸುಸೂತ್ರವಾಗಿ ನಡೆದುಕೊಂಡು ಬಂತು. ಸೊ ಇದರ ಮಧ್ಯೆ ನಾವು ಸುಮಾರು ಸಮಿತಿಗಳನ್ನು, ಬೈಲುವಾರ ಸಮಿತಿ, ಆಮೇಲೆ ಗ್ರಾಮಾಭಿವೃದ್ಧಿ ಯೋಜನೆಯವರ ಸಹಕಾರದೊಂದಿಗೆ ಜೀರ್ಣೋದ್ಧಾರ ಆಲ್ಮೋಸ್ಟ್ ಒಂದು 2-3 ತಿಂಗಳ ಹಿಂದೆ ನಮ್ಮದು ಸಂಪೂರ್ಣಗೊಂಡಿತ್ತು. ಅದರ ಮತ್ತೆಗೆ ಬ್ರಹ್ಮಕಲಶ ಸಮಿತಿಯನ್ನು ಕೂಡ ಮಾಡಿ ಇವತ್ತಿನವರೆಗೆ ಕಾರ್ಯಕ್ರಮ ಆಲ್ಮೋಸ್ಟ್ ಈ ಸ್ಥಿತಿಗೆ ಬಂದು ಒಂದು ಬ್ರಹ್ಮಕಲಶದ ಹೊಸ್ತಿಲಲ್ಲಿ ನಿಂತಿದ್ದೇವೆ ನಾವು ಈಗ. ಓಕೆ. ಬ್ರಹ್ಮಕಲಶ ಅಂತ ಹೇಳಿದರೆ ಅದು ಅಷ್ಟೊಂದು ಸುಲಭ ಅಲ್ಲ. ಆರ್ಥಿಕ ಸಂಪನ್ಮೂಲಗಳ ಕ್ರೋಢೀಕರಣ ಕೂಡ ಬಹಳಷ್ಟು ದೊಡ್ಡ ಸವಾಲಾಗುತ್ತೆ. ಬಹುಶಃ ಆ ಸವಾಲುಗಳನ್ನೆಲ್ಲ ಹೇಗೆ ನಿಭಾಯಿಸಿಕೊಂಡು ಬಂದ್ರಿ, ಹೇಗಾಯಿತು ವ್ಯವಸ್ಥೆಗಳೆಲ್ಲ? ಸ್ಟಾರ್ಟಿಂಗಲ್ಲಿ ನಮಗೆ ಇದರದ್ದೊಂದು ಸವಾಲೇ ಆಗಿತ್ತು. ಯಾಕಂತ ಹೇಳಿದರೆ ಇದು ನಮ್ಮ ಮಾವನೇ ಆಗಿರುವಂಥ ಶ್ರೀ ಮಾಧವ ಸರಳಾಯರ ಮುಕ್ತೇಶ್ವರರು ಅವರು ಕೂಡ. ಸೊ ಅವರದೊಂದು ಕನಸಾಗಿತ್ತು. ಸಾಮಾನ್ಯ ಒಂದು 12 ವರ್ಷದಿಂದ ನಾವು ಹಿಂದೆ ಪ್ಲ್ಯಾನ್ ಮಾಡಿದ್ದೆವು. ಆವಾಗ ಒಂದು ಅಷ್ಟಮಂಗಲ ಪ್ರಶ್ನೆ ಇಟ್ಟಾಗ ಅದು ಸ್ವಲ್ಪ ಕಾಲದ ಸಮಸ್ಯೆ ಮತ್ತು ಜನರ ಒಂದು ಕ್ರೋಢೀಕರಣ ಆಗ್ಬೋದು, ಅಥವಾ ಒಂದು ಜೊತೆಯಾಟದ ಸಮಸ್ಯೆ ಕೂಡ ಇತ್ತು. ಸೊ ಅದನ್ನು ಕ್ರಮೇಣವಾಗಿ ಮೆಟ್ಟಿ ನಿಂತು ಒಂದು 3 ವರ್ಷ ಹಿಂದೆ ನಾವು ಒಂದು ಸದೃಢವಾದಂಥ ಒಂದು ಜೀರ್ಣೋದ್ಧಾರ ಸಮಿತಿಯನ್ನು ರಚನೆ ಮಾಡಿ, ಅದರಲ್ಲಿ ಎಲ್ಲ ಬಹುತೇಕ ಯುವಕರೇ ಇರುವಂಥ ಒಂದು ಸಮಿತಿ ಇದರಲ್ಲಿ. ಸೊ ಇದರಲ್ಲಿ ನಾವು ಕಾವಂದರ ಕೂಡ ನಮಗೆ ದೊಡ್ಡ ಸಹಕಾರ ಕೊಟ್ಟಿದ್ದಾರೆ. ಅವರು ಕೂಡ ನಮ್ಮ ಕ್ಷೇತ್ರಕ್ಕೆ ಒಂದು 5 ಲಕ್ಷದ ದೇಣಿಗೆಯನ್ನು ನೀಡಿದ್ದಾರೆ. ಸೊ ಅದರ ಜೊತೆ ನಾವು ಬೈಲುವಾರ ಸಮಿತಿ ಮಾಡಿ ಪ್ರತಿ ವಾರ ಶನಿವಾರ ಆದಿತ್ಯವಾರ ಎಲ್ಲ ನಾವು ಫುಲ್ ಡೇ ನಾವು ಫೀಲ್ಡಲ್ಲಿ ವರ್ಕ್ ಮಾಡಿ ಈ ರೀತಿ ಕಮಿಟ್ಮೆಂಟು, ವಾಗ್ದಾನ ಆಗಲಿ ಅಥವಾ ಎಲ್ಲ ಸಂಘ ಸಂಸ್ಥೆಗಳು, ಹಿರಿಯರು, ದಾನಿಗಳು ಎಲ್ಲರ ಮುಖಾಂತರ ಒಂದು ಜೀರ್ಣೋದ್ಧಾರಕ್ಕೆ ಒಂದು ಶ್ರಮಪಟ್ಟು ಊರವರ ಸುತ್ತಮುತ್ತಲ ಎಲ್ಲ ಊರಿನವರ ಸಹಕಾರದೊಂದಿಗೆ ಇದು ಸಂಪನ್ನಗೊಂಡಿದೆ. ಓಕೆ, ಅವರೆಲ್ಲರ ಸಹಕಾರದಿಂದ ಆಗಿದೆ ಅಂತ. ಬಹುಶಃ ನೋಡಿದರೆ ಕೆಲಸ ಕಾರ್ಯಗಳೆಲ್ಲ ಅದ್ಭುತವಾಗಿ ನಡೆದಿದೆ. ಬಹುಶಃ ಒಂದಷ್ಟು ನನ್ನ ಊರಿನ ಸ್ವಯಂ ಸೇವಕರು ಶ್ರಮದಾನದ ಮೂಲಕವೂ ಕೂಡ ತೊಡಗಿಸಿಕೊಂಡಿರ್ತಾರೆ ಅನ್ನುವಂಥ. ಸೊ ಈ ಎಲ್ಲ ಕೆಲಸಗಳು ಹೇಗಾಗಿದೆ? ಶ್ರಮದಾನ ಅಂತ ಹೇಳಿದರೆ ಇದೊಂದು ನಾವೊಂದು ಮರೆಯಲಾಗದಂಥ ಅನುಭವ. ಯಾಕೆಂತ ಹೇಳಿದರೆ ನಾವು ಈ ಬ್ರಹ್ಮಕಲಶ ಆರಂಭ ಮಾಡಿ ಒಂದು ಸಮಿತಿ ಮಾಡಿ ಆರಂಭ ಮಾಡುವಾಗ ನಮಗೂ ತುಂಬ ಗೊಂದಲ ಇತ್ತು. ಯಾಕಂತ ಹೇಳಿದರೆ ಇದು ಸಾಮಾನ್ಯ ಒಂದು 5-10 ಜನರಿಂದ ಆಗುವಂಥ ಕೆಲಸ ಅಲ್ಲ. ಇಲ್ಲಿ ನಮಗೆ ನಿರಂತರವಾಗಿ ಈ ನಡುವೆ ಬಂದಿರುವಂಥ ಒಂದು ಯುವಕರ ತಂಡ ಅಂತ ಹೇಳಿದರೆ ಕನಿಷ್ಠ ನಮಗೆ 80ರಿಂದ 100 ಜನ ಸಾಯಂಕಾಲ 5:30-6 ಗಂಟೆ ಅಷ್ಟರಲ್ಲಿ ಸೇರಿದರೆ 10-11 ಗಂಟೆ ಕೆಲವರಂತೂ ನಮ್ಮದು ಇಲ್ಲಿ ಒಂದು ಉಗ್ರಾಣ ಒಂದು ಮಾಡಿದ್ದೇವೆ ಚಪ್ಪರ, ನೀವು ನೋಡ್ಬೋದು ಅಥವಾ ವಿಡಿಯೋದಲ್ಲಿ ತೋರಿಸುವ ನಿಮಗೆ. ಆ ಸಮಯದ ಅದನ್ನು ನೋಡಿದಾಗ ಬಹಳ ಒಂದು
ಬೆಳಿಗ್ಗೆಯಿಂದ ಹಿಡ್ಕೊಂಡು ರಾತ್ರಿ 12 ಗಂಟೆಗೆ ಮಾಡಿದಂಥ ಒಂದು ಯುವಕರ ತಂಡ ಇದೆ. ನಾವು ಭಾಳ ಒಂದು ಖುಷಿ ಆಗ್ತಾಯಿದೆ, ಯಾಕಂದರೆ ನಮ್ಮೂರಲ್ಲಿ ಕೂಡ ಒಂದು ಇಂಥ ಒಂದು ಯುವಕರ ಸಂಘಟನೆ ಆಗಿದೆ. ಈ ಧಾರ್ಮಿಕ ಒಂದು ಕೇಂದ್ರದಲ್ಲಿ ಇಂಥ ಸಂಘಟನೆ ಕೂಡ ಎಲ್ಲ ಕ್ಷೇತ್ರದಲ್ಲಿ ಅಗತ್ಯ ಇದೆ. ಅದು ನಮ್ಮ ಈ ಕ್ಷೇತ್ರದಿಂದ ಆರಂಭ ಆಗಿ ಇಷ್ಟೊಂದು ವಿಜೃಂಭಣೆಯಿಂದ ಇದನ್ನು ಸಂಪೂರ್ಣಗೊಳಿಸಿದ್ದಾರೆ ಅಂತ ಹೇಳಲಿಕ್ಕೆ ನನಗೆ ಭಾಳ ಹೆಮ್ಮೆ ಆಗ್ತಾಯಿದೆ. ಓಕೆ, ಈಗ ಸಮಿತಿಗಳೆಲ್ಲವನ್ನು ಕೂಡ ರಚನೆ ಮಾಡಿಕೊಂಡಿದ್ದೀರಿ. ಸೊ ಈಗ ಬ್ರಹ್ಮಕಲಶೋತ್ಸವಕ್ಕೆ ಹೇಗೆ ಸಿದ್ಧತೆಗಳು, ಎಷ್ಟು ಜನರ ನಿರೀಕ್ಷೆ, ಮತ್ತು ಈ ರೀತಿಯ ಒಂದು ಅಲಂಕಾರದ ಪರಿಕಲ್ಪನೆ ಹೇಗೆ, ಸಾಂಪ್ರದಾಯಿಕ ಅಲಂಕಾರದ ಪರಿಕಲ್ಪನೆ? ಇದು ಭಾಳ ಒಳ್ಳೆಯ ಪ್ರಶ್ನೆ ತಾವು ಕೇಳಿದ್ದೀರಿ. ಇದೆಂತ ಹೇಳಿದರೆ, ನಾವು ಬ್ರಹ್ಮಕಲಶ ಬಗ್ಗೆ ಒಂದು 2 ನಿಮಿಷ ಹೇಳ್ತೇನೆ. ಬ್ರಹ್ಮಕಲಶ ಸಮಿತಿಯನ್ನು ನಾವು ಒಂದು ಮಾಡಬೇಕು ಅಂತ ಮಾಡಿ ಸುತ್ತಮುತ್ತಲಿನ ಊರಿನವರು, ಬರೀ ನಮ್ಮ ಗ್ರಾಮದವರನ್ನು ಅಲ್ಲದೆ ಸುತ್ತಮುತ್ತ ಒಂದು 2-3 ಗ್ರಾಮದವರನ್ನು, ಸಮರ್ಥ ನಾಯಕರನ್ನು ಇದಕ್ಕೆ ಸೇರಿಸಿಕೊಂಡು ಒಂದು ಸದೃಢವಾದಂಥ ಸಮಿತಿಯನ್ನು ಮಾಡಿ ಅದಕ್ಕೆ ಎಲ್ಲರನ್ನು ಸಹಕಾರ ತಗೊಂಡು ಒಂದು ಒಳ್ಳೆಯ ಸಮಿತಿಯನ್ನು ಮಾಡಿದೆವು. ಅಲ್ಲಿ ನಾವು ಮುಂದೆ ಆಗಬೇಕಾದಂಥ ಎಲ್ಲ ಕಾರ್ಯಗಳನ್ನು ನಾವು ಒಂದು ಪಟ್ಟಿ ಮಾಡಿ, ಪಟ್ಟಿ ಪ್ರಕಾರ ಯಾವ ಥರ ನಾವು ಕಾರ್ಯಕ್ರಮ ಎಯಿಂದ ಹಿಡ್ಕೊಂಡು ಝಡ್ಡಿನವರೆಗೆ ಫಿನಿಶ್ ಆಗೋದು ಯಾವ ಥರ ಅಂತೇಳಿ ಬಹಳ ಒಂದು ಚಿಂತನೆಯಲ್ಲಿ, ಅಂದರೆ ಒಂದು ಒಳ್ಳೆಯ ಟೀಮನ್ನು ಕಟ್ಟಿಕೊಂಡು ನಾವು ಅದರ ಒಂದು ಪರಿಕಲ್ಪನೆಯಲ್ಲಿ ಯಾವುದು ಈ ದಿವಸಕ್ಕೆ ಇಂಥದ್ದಾಗಬೇಕು, ಇಂಥವರ ಮುಖಾಂತರ ಆಗಬೇಕು, ಇದೇ ಥರ ಆಗಬೇಕು. ಅದು ಜೊತೆಯಲ್ಲಿ ನೀವು ಹೇಳಿದಾಗೆ ಸಾಂಪ್ರದಾಯಿಕವಾಗಿ ಆಗಬೇಕು ಅಂತ ಹೇಳುವಂಥದ್ದು ನಮ್ಮ ಎಲ್ಲರ ಇಚ್ಛೆಯಾಗಿತ್ತು. ಯಾಕಂದರೆ ನಾವು ಸಾಂಪ್ರದಾಯವನ್ನು ಎಲ್ಲಿ ಬಿಟ್ಟು ಕೊಟ್ಟಿಲ್ಲ. ಯಾಕಂದರೆ ಇಲ್ಲಿ ನಾವು ಜೀರ್ಣೋದ್ಧಾರ ಮಾಡುವಾಗಲೂ ಕೂಡ ಹಾಗೆ, ಈಗ ನಾವು ಹಿಂದೆ ಇಲ್ಲಿ ಏನು ಪ್ರತೀತಿ ಇತ್ತು ನಡ್ಕೊಂಡು ಬಂದದ್ದು ಅದನ್ನೇ ಮುಂದುವರಿಸಿಕೊಂಡು ಹೋಗಿದ್ದೇವೆ. ಅದರ ಜೊತೆಯಲ್ಲಿ ಎಲ್ಲೆಲ್ಲಿ ಸಾಂಪ್ರದಾಯಿಕಕ್ಕೆ ಒಂದು ಸ್ವಲ್ಪ ಕುಂದುಕೊರತೆ ಬಾರದ ಹಾಗೆ ಯುವ ಜನಕರನ್ನು ಕೂಡ ಅದಕ್ಕೆ ಜೋಡಿಸಿಕೊಂಡು ನಾವು ಈ ಕಾರ್ಯದಲ್ಲಿ ಯಶಸ್ವಿಯಾಗಿದೆ ಅಂತ ಹೇಳಲಿಕ್ಕೆ ಭಾಳ ಖುಷಿ ಆಗ್ತಾ ಇದೆ. ಓಕೆ, ಸೊ ಈಗ ನಿರೀಕ್ಷೆಗಳು ಏನೇನಿದೆ ಬ್ರಹ್ಮಕಲಶೋತ್ಸವಕ್ಕೆ ಸಂಬಂಧಪಟ್ಟ ಹಾಗೆ? ನಿರೀಕ್ಷೆ ಅಂತ ಹೇಳಿದರೆ, ನಾವು ಇದೊಂದು ಎಲ್ಲ ಇಲ್ಲಿ ಕೂಡ ಉಪಸಮಿತಿಗಳನ್ನು ಮಾಡಿದ್ದೇವೆ. ಬ್ರಹ್ಮಕಲಶ ಅಲ್ಲದೆ ಉಪಸಮಿತಿಯನ್ನು ಮಾಡಿದೆ. ಉದಾಹರಣೆಗೆ ಈಗ ಆಹಾರ ಸಮಿತಿ ಇರ್ಬೋದು, ಸಾಂಸ್ಕೃತಿಕ ಸಮಿತಿ ಇರ್ಬೋದು, ಚಪ್ಪರ ಸಮಿತಿ ಇರ್ಬೋದು, ಹಾಗೆ ಹೊರಕಾಣಿಕೆ ಸಮಿತಿ ಇರ್ಬೋದು, ಮತ್ತು ನಿಮಗೆ ಆಹಾರ ಸಮಿತಿ, ವೈದಿಕ ಸಮಿತಿ, ವೈದ್ಯಕೀಯ ಸಮಿತಿ, ಹಾಗೆ ಎಲ್ಲ ಸ್ವಯಂ ಸೇವಕರ ಸಮಿತಿ, ಈ ಥರ ಒಂದು ಸಮಿತಿಯನ್ನು ಮಾಡಿ ಒಂದು ಸ್ವಯಂ ಸೇವಕರು ಮತ್ತು ಅದರ ಜೊತೆಯಲ್ಲಿ ನಮಗೆ ಸಂಚಾಲಕರನ್ನು ಮಾಡಿದ್ದೇವೆ. ಸಂಚಾಲಕರು, ಉಪಸಂಚಾಲಕರ ನೇಮಕ ಮಾಡಿ ಅವರಿಗೆ ಒಂದಿಷ್ಟು ಸದಸ್ಯರನ್ನು ಕೊಟ್ಟು ಅವರವರ ಜವಾಬ್ದಾರಿಯನ್ನು ಅವರ ಮುಖಾಂತರ ನಾವು ಒಂದೊಂದು ಸಮಿತಿಯನ್ನು ತಗೊಂಡು ಸಾಮಾನ್ಯ ನಮ್ಮ ಇದರ ನೀವು ಕೇಳಿದಾಗ ಎಷ್ಟು ಜನದ ಅಂತ ಹೇಳಿದರೆ ಸಾಮಾನ್ಯ ಒಂದು 50,000 ಜನ ನಿರೀಕ್ಷೆಯಲ್ಲಿದ್ದೇವೆ. 6 ದಿನದ ಕಾರ್ಯಕ್ರಮ ಫೆಬ್ರವರಿ 5ರಿಂದ ಸ್ಟಾರ್ಟ್ ಆಗಿ ಫೆಬ್ರವರಿ 10ರ ತಾರೀಕಿನವರೆಗೆ ನಮಗೆ ಇದಿದೆ. ಬೆಳಗ್ಗೆ 5ನೇ ತಾರೀಕು ಹೊರಕಾಣಿಕೆ 9:30ಯಿಂದ ಇಲ್ಲಿ ಭಜನಾ ಮಂದಿರದಿಂದ ಹೊರಕಾಣಿಕೆ ನಾವು ಮೆರವಣಿಗೆ ಮುಖಾಂತರ ತಂದು ಇಲ್ಲಿ ಉಗ್ರಾಣವನ್ನೆಲ್ಲ ಉದ್ಘಾಟನೆ ಮಾಡಿ, ಕಾರ್ಯಾಲಯ ಉದ್ಘಾಟನೆ ಮಾಡಿ ನಮ್ಮ ಕಾರ್ಯಕ್ರಮ ಆರಂಭ ಆಗ್ತಾ ಇದೆ. ಓಕೆ, ಇನ್ನು ಅತಿಥಿ ಗಣ್ಯರು ಭಾಗವಹಿಸುವಂಥ ಪ್ರಮುಖರು ಯಾರೆಲ್ಲ, ಹೇಗೆ? ಅತಿಥಿಗಳಲ್ಲಿ ಅಂತ ಹೇಳುವಾಗ ಪ್ರಮುಖರು ಅಂತ ಹೇಳುವಾಗ ನಮ್ಮ ಪೂಜ್ಯ ಕಾವಂದರು ಅವರು 8ನೇ ತಾರೀಕಿಗೆ ಬರ್ತಾ ಇದ್ದಾರೆ. ಪೂಜ್ಯ ಕಾವಂದರು ಅದರ ಜೊತೆಯಲ್ಲಿ ಈ ಭಾಗದ MLA ಆಗಿರ್ಬೋದು, MP ಗಳಾಗಿರ್ಬೋದು, ಮತ್ತು ಸ್ವಾಮೀಜಿಗಳು, ಮಠದ ನಮ್ಮ ಸ್ವಾಮೀಜಿಗಳ ಹೆಸರು ಹೇಳಬೇಕು ಅಂತಂದರೆ ಮುಖ್ಯವಾಗಿ ನಮ್ಮ ಎಡನೀರು ಸ್ವಾಮೀಜಿಗಳು ಬರ್ತಾ ಇದ್ದಾರೆ, ಆಮೇಲೆ ಒಡೆಯೂರು ಸ್ವಾಮಿಗಳು ಬರ್ತಾ ಇದ್ದಾರೆ, ಮತ್ತು ನಮಗೆ ಮಂಗಳೂರು ಸ್ವಾಮೀಜಿಗಳು ಬರ್ತಾ ಇದ್ದಾರೆ, ಧರ್ಮಪಾಲನಾಥ ಸ್ವಾಮೀಜಿ ಇರಬೇಕು, ಅಲ್ಲಿಂದ ಬರ್ತಾ ಇದ್ದಾರೆ, ಸುಬ್ರಹ್ಮಣ್ಯ ಮಠಾಧಿಪತಿಗಳು ಬರ್ತಾ ಇದ್ದಾರೆ, ಮತ್ತು ಮಾಣಿಲ ಸ್ವಾಮೀಜಿಗಳು ಬರ್ತಾ ಇದ್ದಾರೆ. ಇಷ್ಟು ಸ್ವಾಮೀಜಿಗಳು ಬರ್ತಾ ಇದ್ದಾರೆ. ಅದು ಎಲ್ಲ ರಾಜಕೀಯ ಮುಖಂಡರು, ವಿವಿಧ ಕ್ಷೇತ್ರಗಳಿಂದ ನಾವು ಸಾಧಕರನ್ನು ಆಯ್ಕೆ ಮಾಡಿ ಎಲ್ಲ ಕ್ಷೇತ್ರದಿಂದ ಒಂದೊಂದು ಅತಿಥಿಗಳನ್ನು ನಾವು ಬೇರೆ ಬೇರೆ ಊರಿಂದ ಕೂಡ ನಾವು ತರಿಸಿ ಒಂದು ವಿಶೇಷವಾಗಿ ಒಂದು ಸಭಾ ಕಾರ್ಯಕ್ರಮ ಮಾಡಬೇಕು ಅಂತ ಹಮ್ಮಿಕೊಂಡಿದೆ. ಸಾಂಸ್ಕೃತಿಕ ಕಾರ್ಯಕ್ರಮ ಕೂಡ ಹಾಗೆ ಸಾಯಂಕಾಲ 5:30ರಿಂದ 6:00ವರೆಗೆ ಒಂದು ಸಾಂಸ್ಕೃತಿಕ ಕಾರ್ಯಕ್ರಮ ಇರ್ತದೆ. ಆಮೇಲೆ 6:30 7 ಗಂಟೆಗೆ ಸಭಾ ಕಾರ್ಯಕ್ರಮ ಸ್ಟಾರ್ಟ್ ಆದರೆ 9 ಗಂಟೆಗೆ ಸಭಾ ಕಾರ್ಯಕ್ರಮ. ಅದಾದ ನಂತರ ಪುನಃ ಒಂದು 2 ಗಂಟೆಯ ಸಾಂಸ್ಕೃತಿಕ ಕಾರ್ಯಕ್ರಮವನ್ನು ಕೂಡ ನಡೆಸಲಿದ್ದೇವೆ. ಒಂದು ಎಲ್ಲರ ನೆನಪಲ್ಲಿ ಉಳಿಯುವ ಹಾಗೆ ಕಾರ್ಯಕ್ರಮ ಮಾಡಬೇಕು ಅಂತ ನಿಮ್ಮ ಕನಸು? ಹೌದು, ಕಾರ್ಯಕ್ರಮ ಎಲ್ಲವನ್ನು ವಿಶೇಷವಾಗಿ ಮಾಡಬೇಕು ಅಂತ ಇದ್ದೇವೆ. ಯಾಕಂತ ಹೇಳಿದರೆ ಇದು ಸಾಮಾನ್ಯ ನಮ್ಮದೊಂದು ತುಂಬ ಈ ಊರಿನವರ ಒಂದು ಭಾಳ ಎಷ್ಟೋ ವರ್ಷದ ಒಂದು ಕನಸಾಗಿತ್ತು. ಅದನ್ನು ಸಹಕಾರ ಮಾಡಿದ್ದೇವೆ ಎಲ್ಲರ ಸಹಕಾರದಿಂದ. ಸುತ್ತಮುತ್ತಲಿನ ಊರಿನವರು ಇದಕ್ಕೆ ಬಹುತೇಕ ಕೈ ಜೋಡಿಸಿದ್ದಾರೆ ನಮ್ಮ ಜೊತೆ. ಎಲ್ಲ ವಿಭಾಗದವರು ಇಲ್ಲಿ ರಾಜಕೀಯ ಏನು ಇಲ್ಲದೆ ಒಂದು ಭಾಳ ಎಲ್ಲ ಒಂದು ಧರ್ಮದ ಸಂಕೇತವಾಗಿ ನಾವೆಲ್ಲ ಇವತ್ತು ಒಗ್ಗೂಡಿದ್ದೇವೆ. ಇಲ್ಲಿ ಭಾಳ ಯಶಸ್ವಿಯಾಗಿದೆ. ಯಾವುದೇ ಒಂದು ಸಣ್ಣ ಒಂದು ಘಟನೆ ಕೂಡ ಏನು ನಡೆದಿಲ್ಲ. ಭಾಳ ಸಂತಸದ ವಿಚಾರ. ಇದನ್ನು ಹಂಚಿಕೊಳ್ಳಿಕ್ಕೆ ನಮಗೆ ನಿಮ್ಮ ಮೀಡಿಯಾದ ಜೊತೆ ಹಂಚಿಕೊಳ್ಳಿಕ್ಕೆ ಭಾಳ ಖುಷಿ ಆಗ್ತಾ ಇದೆ. ಧನ್ಯವಾದಗಳು. ಬ್ರಹ್ಮಕಲಶೋತ್ಸವ ಸಮಿತಿಯ ಕಾರ್ಯದರ್ಶಿಗಳಾಗಿರುವಂತಹ ಅಜಿತ್ ಕುಮಾರ್ ಪಾರೇರಿ ಅವರಿದ್ದಾರೆ. ಸೊ ಕಾರ್ಯದರ್ಶಿಗಳ ಜವಾಬ್ದಾರಿ ಹೇಗಾಗ್ತಾ ಇದೆ, ಹೇಗೆ ವ್ಯವಸ್ಥೆಗಳ ಸಿದ್ಧತೆಗಳು ಎಲ್ಲವೂ ಕೇಳೋಣ. ನಮಸ್ತೆ. ಹೇಗಾಗ್ತಾ ಇದೆ ಸರ್ ಏನೆಲ್ಲ ವ್ಯವಸ್ಥೆಗಳು ಆಲ್ಮೋಸ್ಟ್ 99% ಮುಗಿದಿದೆ. ಎಲ್ಲ ಬ್ರಹ್ಮಕಲಶಕ್ಕೆ ನಾವು ಅಣಿ ಆಗ್ತಾ ಇದ್ದೇವೆ. ಇನ್ನು
ಭಕ್ತಾದಿಗಳ ಆಗಮನಕ್ಕೆ ನಾವು ಕಾಯ್ತಾ ಇರುವಂಥದ್ದು. ಇನ್ನು ಬಹುಶಃ ಮೊನ್ನೆ ತನಕ ಒಂದು 50ರಿಂದ 75 ಜನ 100 ಜನ ತನಕ ಇಲ್ಲಿ ಸ್ವಯಂ ಸೇವಕರಾಗಿ ಕೆಲಸ ಮಾಡ್ತಿದ್ರು. ಇವತ್ತು ಅಷ್ಟು ಜನ ಮೊದಲೇ ಮಾಡಲಿಕ್ಕೆ ಕೆಲಸ ಇಲ್ಲ, ಎಲ್ಲ ಮುಗಿದೋಗಿದೆ. ತುಂಬ ಒಳ್ಳೆಯ ರೀತಿಯಲ್ಲಿ ಆಗ್ತಾ ಇದೆ. ಓಕೆ, ಸಹಕಾರ ಎಲ್ಲ ಹೇಗಿದೆ? ಒಳ್ಳೆ ರೀತಿಯ ಸಹಕಾರ, ಒಳ್ಳೆ ರೀತಿಯೇ. ನಾವು ಯಾಕೆ ಹೇಳುವುದು ಅಂತ ಹೇಳಿದರೆ, ಇಲ್ಲಿ ವ್ಯವಸ್ಥೆಯನ್ನು ಗಮನಿಸಿದಾಗ ಗೊತ್ತಾಗ್ತದೆ. ಬ್ರಹ್ಮಕಲಶಕ್ಕೆ ಇನ್ನೊಂದು 6 ದಿವಸ ಇರುವಾಗಲೇ ಎಲ್ಲ ಸಿದ್ಧತೆಗಳು ಮಾಡಿ ಮುಗಿಸಿ ಆಗಿದೆ. ಹಾಗಿರುವಾಗ ಒಳ್ಳೆ ರೀತಿಯಲ್ಲಿ ನಾವು ಹೇಳಿರುವಂಥ, ಉದಾಹರಣೆಗೆ ದ್ವಾರದ ಕೆಲಸ ನಾವು ಒಂದು 2 ತಾರೀಕಿಗೆ ಮುಗಿದ್ರೆ ಸಾಕು ಅಂತ ನಾವು ಹೇಳ್ತಾ ಇದ್ವಿ. ಬಹುಶಃ ಇವತ್ತೇ ಅದನ್ನು ಮಾಡಿ ಮುಗಿಸಿದ್ದಾರೆ ಸಾಧಾರಣ ಅವರು. ಹಾಗೆ ಸಿದ್ಧತೆ ಅಥವಾ ಏನು ಜನರ ಸಹಕಾರ, ಎಲ್ಲ ರೀತಿಯ ಸಹಕಾರ ಕೂಡ ಒಳ್ಳೆ ರೀತಿಯಲ್ಲಿ ಬರ್ತಾ ಇದೆ. ಓಕೆ, ಸೊ ಈಗ ನಿರೀಕ್ಷೆಗಳೇನು ನಿಮ್ಮದು ಕಾರ್ಯದರ್ಶಿಗಳ ನೆಲೆಯಲ್ಲಿ ನಿರೀಕ್ಷೆಗಳಂತ ಹೇಳಿದರೆ, ಈ ಒಂದು ಬ್ರಹ್ಮಕಲಶ ಮೂಲಕ ನಮ್ಮ ಈ ಗ್ರಾಮ ಒಂದು ಪಾವನ ಆಗಬೇಕು. ಅದೇ ರೀತಿ ಇದೊಂದು ಮಾದರಿಯಾಗಬೇಕು. ಈ ರೀತಿಯ ಬ್ರಹ್ಮಕಲಶದ ವ್ಯವಸ್ಥೆ ಅಥವಾ ಅನ್ನದಾನದ ವ್ಯವಸ್ಥೆ ನಾವು ಕೂಡ ಮಾಡಬೇಕು ಅನ್ನುವಂಥದ್ದನ್ನು ಪ್ರತಿಯೊಬ್ಬರು ಇದರಿಂದ ಒಂದು ಇಲ್ಲಿಂದ ಹೋಗುವಾಗ ಅದನ್ನು ಅರಿತುಕೊಂಡು ಹೋಗಬೇಕು ಅನ್ನೋಂಥದ್ದು ನಮ್ಮ ಬಯಕೆ. ಧನ್ಯವಾದ. ಓಕೆ, ಥ್ಯಾಂಕ್ ಯು. ಚಪ್ಪರ ಸಮಿತಿಯ ಸಂಚಾಲಕರಾಗಿರುವಂತಹ ಪ್ರವೀಣ್ ಭಂಡಾರಿ ಪುರ ಅವರಿದ್ದಾರೆ. ಬಹುಶಃ ಸಾಂಪ್ರದಾಯಿಕ ಚಪ್ಪರಗಳನ್ನು ಎಲ್ಲ ಕಡೆ ನೋಡ್ತಾ ಇದ್ದೇವೆ. ಎಲ್ಲ ಸಿದ್ಧತೆಗಳು, ಅದರ ವ್ಯವಸ್ಥೆಗಳು ಹೇಗಾಯಿತು ಕೇಳೋಣ. ನಮಸ್ತೆ. ನಮಸ್ತೆ ಸರ್. ಹೇಗಾಯಿತು ಚಪ್ಪರದ ವ್ಯವಸ್ಥೆಗಳು, ಸಿದ್ಧತೆಗಳೆಲ್ಲ? ಚಪ್ಪರ ಸರ್ ನಮ್ಮ ಊರ ಭಕ್ತಾದಿಮನೆಲ್ಲ ಸಹಕಾರದಿಂದ ಒಳ್ಳೆ ಎಲ್ಲರೂ ನನಗೆ ಕೈ ಜೋಡಿಸಿದ್ದರಿಂದ ಚಪ್ಪರ ಒಳ್ಳೆಯ ಒಂದು ಯಶಸ್ವಿಯಾಗಿ ನೆರವೇರಿದೆ ಅಂತ ಹೇಳ್ತೇನೆ. ಓಕೆ, ಈಗ ಸಾಮಾನ್ಯವಾಗಿ ಸಿಮೆಂಟ್ ಶೀಟ್ ಅಥವಾ ಮೆಟಲ್ ಶೀಟ್ನ ಮೂಲಕ ಚಪ್ಪರವನ್ನು ಸುಲಭವಾಗಿ ನಿರ್ಮಾಣ ಮಾಡ್ಬೋದು. ಸಾಂಪ್ರದಾಯಿಕವಾಗಿ ಚಪ್ಪರ ನಿರ್ಮಾಣ ಮಾಡುವಂಥದ್ದು ಅಂದರೆ ಈ ರೀತಿ ಮಾಡುವಂಥದ್ದು ಒಂದು ಸ್ವಲ್ಪ ಕಷ್ಟ ಅಂತ. ಅದು ಸವಾಲಾಯಿತಾ ನಿಮಗೆ? ಹೇಗಾಯಿತು ಅಂತ? ಎಲ್ಲ ಕೈ ಜೋಡಿಸಿದ್ದರಿಂದ ನನಗೆ ಏನು ಅದು ಸವಾಲಾಗಲಿಲ್ಲ. ಇನ್ನೂ ಒಂದು 4 ಬ್ರಹ್ಮಕಲಶ ಇದ್ದರೂ ಕೂಡ ಮಾಡ್ತೇನೆಂಬ ಧೈರ್ಯವಿದೆ. ಎಷ್ಟು ಮಂದಿ ಇದ್ರು ಕೆಲಸಕ್ಕೆ? ಕೆಲಸಕ್ಕೆ ಒಂದು 60-70 ಜನ ಅಂದಾಜಿದ್ರು ಕೆಲಸಕ್ಕೆ ಪ್ರತಿದಿನ ಇದ್ದರು. ಎಷ್ಟು ದಿನಗಳಲ್ಲಿ ಆಗಿದೆ ಚಪ್ಪರ ಹಾಕಿ? ಒಂದು 10 ದಿವಸದಲ್ಲಿ 10 ದಿನದಲ್ಲಿ 10-15 ದಿವಸ ಆಗಿದೆ. ಬಹುಶಃ ನಿಮ್ಮ ಚಪ್ಪರವೇ ಇಡೀ ದೇವಾಲಯಕ್ಕೆ ಒಂದು ವಿಶೇಷ ಕಳೆ ಕೊಟ್ಟಿದೆ ಅಂತ ಹೇಳ್ಬೋದು. ಹೌದು, ಧನ್ಯವಾದಗಳು. ಇತ್ತ ಆಹಾರ ಸಮಿತಿದ ಸಂಚಾಲಕರಾಯನಂಚನ ಸದಾನಂದ ಗೌಡರು ನಮ್ಮೊಟ್ಟುಗುಲ್ಲೇರು. ಸೊ ಆಹಾರದ ಸಿದ್ಧತೆಯಲ್ಲಿ ಮುಖ ಹೊರೆಕಾಣಿಕೆ ಆದುಪ್ಪು, ಊಟೋಪಚಾರದ ದುಪ್ಪು ನೆತ್ತಪುರ ವ್ಯವಸ್ಥೆಯಲ್ಲಿ ಎಂಚ ಅಂದ್ಕೇನ್ಗ. ನಮಸ್ತೆ. ಊಟೋಪಚಾರದ ವ್ಯವಸ್ಥೆ ಐಕಾಬ್ನ ಅಧ್ಯಕ್ಷರ ಕಾರ್ಯದರ್ಶಿ ಪುರ ಉಂಡು ಅಂತ ಇನ್ನು ಆಹಾರ ಸಮಿತಿಡು ಆಹಾರದ ಮಲ್ಪೋಡು ಇಟ್ಟು ನನ್ನ 12 ಏನನ್ನ ಎತ್ತದು ಈ ಐನು ರೆಡಿ ಮಾಡ್ಬೋದು. ಅದಂಡ ಐನ ಅಕ್ಕಳಿಗೆ ಪುರ್ಲು ಆಪ್ನು ಬುಕ್ ಐಕ್ ಬೋರ್ ಆಪ್ನ ರೆಡಿ ಮಂತ್ ಕೊರ್ಪುನ ಅಂಚನ ಶಕ್ತಿ ಹಿಂಗೆ ದೇವರು ಕೊಡ್ತೀರಿ ಐನ ಹೇಳ್ತಾರೆ ಹಿಂಗೆ ಮಂತ್ ಕೊರೊಂದಿಲ್ಲ ಬುಕ್ ದೆಕ್ಕು ದುಮ್ಮಲ ಅಂಚ ನಿಮ್ಗೆ ಈ ದೇವಸ್ಥಾನ ಸ್ಟಾರ್ಟ್ ಆನಾಗನೆ ಒಂದು ದುಮ್ಮದ ದೇವಸ್ಥಾನ ದೆತ್ತದು ಶುರು ಆಪ್ನಾಗನೆ ಮುಲ್ಪ ಬರ್ತದು ಬೇಲೆಗೆ ಇದನ್ನು ಬೇಲೆ ಬರ್ತದೆ ನೀರು ಬಡಿರ ಇನ್ನು ಬೇಲೆ ಪೂರ ಮಂತೊಂದಿಲ್ಲ ಈ ತಿಂಟೆಲ್ಲ ಆಹಾರದ ವರ್ಷಲ ಜಾತ್ರೆ ಅನ್ನಾಗಲ್ಲ ಆಹಾರದ ಸಮಿತಿದೇಡಿ ತೂ ಒಂದು ಮಂತೊಂದು ಇಪ್ಪುನ ಅಂದರೆ ಇತ್ತೆಲ್ಲ ಅವು ಮಂತೊಂದು ಈತ ಈ ಬೇಲ ಒಂದು ಇಪ್ಪನಾಗಲ್ಲ ಅಂತಾನೆ ಅಲ್ಪ ಆಹಾರ ಮಲ್ಪೋಟಿನಿಂದ ಐಕೆ ಬರ್ತದೆ ಕೈ ವರ್ಷದ ಐನ ಒಟ್ಟು ಕೂಡುದು ಮಲ್ತೊಂದೇ ಉಳ್ಳು ದೇವರನ್ನ ಸೇವೆಲ್ಲ ಮಾಂತ ಸೇವೆಲ್ಲ ಮಂತೊಂದು 12 ಭಾತ ಆರೆ ಖುಷಿ ಆಪ ಆರು ತಿಳ್ತಿದ್ದು ಪಂಡೇರಿನ ಇಂಕಲೆ ಭಾರಿ ಖುಷಿ ಆಪನ ಬರ್ತದೆ ಆರೆಗರ ಜೋರು ಇಂಕ ಪಾತ್ರ ಇಂಕಲ ಗೊತ್ತಾಲ್ರ ನೇರವನ್ನು ಪಾತ್ರ ಆಂಡಲೆ ಭಾರಿ ಖುಷಿ ಆರೆಂಗಿಲ್ಲ ಬೇಲ ಅಂತ ಒಂದು ಇಲ್ಲ ಇಂಕಲ ಬೇಲ ಬ್ರಹ್ಮಕಲಶಕ್ಕೆ ಪೂರ ಎಂಚ ವ್ಯವಸ್ಥೆಯಲ್ಲಿ ಬ್ರಹ್ಮಕಲಶಕ್ಕೆ ತೊಂದರೆ ಜೀವ ಅಂತ ವ್ಯವಸ್ಥೆಯಲ್ಲಿ ಪೂರ ಭಾರಿ ಕರೆಕ್ಟ್ ಆಗುಂಡು ಪೂರ ಬೇಲೆ ನೆನೆತು ದುಂಬೆ ಎಂಕಲ್ತೆ ಆಪುಂಡ ಇಜ್ಜಾನು ಅಂತ ಕೆಲವು ಬೇಲೆ ಅಂತ ನೆನೆತು ಉಂಟ ಆಂಡಲ ಆಯ್ಕೆ ದುಂಬೆ ಬೇಲೆ ಎಂಕಲ ಪೂರ ಸಾಧಾರಣ ಮಟ್ಟ ಆವನುಂಡು ಆಂಡ ತೊಂದರೆ ಆವನುಂಡು ಪೂರ ಕರೆಕ್ಟ್ ಆವನುಂಡು ಹೆಡ್ಡಾವನುಂಡು. ಎಸ್, ಸಂಗ್ರಹಗೊಂಡ ಹೊರೆಕಾಣಿಕೆಯನ್ನು ಕೂಡ ಸಂಗ್ರಹ ಮಾಡೋದಕ್ಕೆ ಒಂದು ವಿಶೇಷವಾದ ಉಗ್ರಾಣದ ವ್ಯವಸ್ಥೆಯನ್ನು ಕೂಡ ಅತ್ಯಂತ ಸಾಂಪ್ರದಾಯಿಕವಾಗಿ ಮಾಡಿರುವಂಥದ್ದು ಕೂಡ ಇಲ್ಲಿ ನಮಗೆ ವಿಶೇಷವಾಗಿ ಗಮನವನ್ನು ಸೆಳೀತಾ ಇದೆ. ಇದು ಕೂಡ ಸಂಪೂರ್ಣವಾಗಿ ಅಡಿಕೆ ಮರದ ಸೋಗೆ, ತೆಂಗಿನ ಮರದ ಗರಿ ಇರ್ಬೋದು, ಅದೇ ರೀತಿ ಅಡಿಕೆ ಮರ, ಬಿದಿರಿನಿಂದಲೇ ಸಂಪೂರ್ಣವಾಗಿ ಇದನ್ನು ನಿರ್ಮಾಣ ಮಾಡಿದ್ದಾರೆ. ಜೊತೆಗೆ ಇದಕ್ಕೆ ವಿದ್ಯುತ್ ದೀಪಗಳ ಅಲಂಕಾರವೂ ಕೂಡ ಇದೆ ಅನ್ನುವಂಥದ್ದು. ಸೊ ಅತ್ಯಂತ ಸುಂದರವಾಗಿ ಈ ಒಂದು ವ್ಯವಸ್ಥೆಯನ್ನು ಕೂಡ ಮಾಡಿ ಇದನ್ನು ಕೂಡ ಅತ್ಯಂತ ಸುಂದರವಾಗಿ ಇಲ್ಲಿ ನಿರ್ವಹಣೆ ಮಾಡಿರುವಂಥದ್ದು ಈ ಸಂಭ್ರಮವನ್ನು ಇನ್ನಷ್ಟು ಹೆಚ್ಚಿಸಿದೆ ಅನ್ನುವಂಥದ್ದನ್ನು ಹೇಳ್ಬೋದು. ಇನ್ನು ಇದರ ಹಿಂಭಾಗದಲ್ಲಿ ಸಭಾಂಗಣ ಕೂಡ ಸಜ್ಜುಗೊಳ್ತಾ ಇದೆ. ಅಷ್ಟು ದಿನವೂ ಕೂಡ ವೈವಿಧ್ಯಮಯ ಕಾರ್ಯಕ್ರಮಗಳು ಇಲ್ಲಿ ಆಯೋಜನೆಯಾಗಿದೆ. ಒಂದು ಕಡೆಯಿಂದ ವೈದಿಕ ಕಾರ್ಯಕ್ರಮಗಳು ದೇವಾಲಯದ ಒಳಾಂಗಣದಲ್ಲಿ ನಡೀತಾ ಇದ್ದರೆ, ಹೊರಭಾಗದಲ್ಲಿ ವೈವಿಧ್ಯಮಯ ಸಾಂಸ್ಕೃತಿಕ ಕಾರ್ಯಕ್ರಮಗಳು ಜೊತೆಗೆ ಧಾರ್ಮಿಕ ಸಭಾ ಕಾರ್ಯಕ್ರಮ ಎಲ್ಲವೂ ಕೂಡ ನಡೆಯುತ್ತೆ. ಅದಕ್ಕೆ ಬೇಕಾದಂತಹ ಪೂರಕ ವ್ಯವಸ್ಥೆಗಳು ಅಥವಾ ಸಿದ್ಧತೆಗಳನ್ನು ಇಲ್ಲಿ ಮಾಡಿಕೊಂಡಿದ್ದಾರೆ. ಸೊ ವೇದಿಕೆ
ನಿರ್ಮಾಣ ಅಥವಾ ಸಭಾಂಗಣದ ಒಂದು ನಿರ್ಮಾಣ ಕಾರ್ಯ ಕೂಡ ನಡೀತಾ ಇದೆ. ಸೊ ಬ್ರಹ್ಮಕಲಶೋತ್ಸವಕ್ಕೆ ಇನ್ನೇನು ಕೆಲ ದಿನಗಳು ಬಾಕಿ ಇರುವಂಥ ಹಿನ್ನೆಲೆಯಲ್ಲಿ ಅಂತಿಮ ಹಂತದ ವ್ಯವಸ್ಥೆಗಳು ಕೆಲಸಗಳೆಲ್ಲವೂ ಕೂಡ ಇಲ್ಲಿ ನಡೀತಾ ಇದೆ. ಇನ್ನು ದೇವಾಲಯದ ಹೊರ ಪ್ರಾಂಗಣವನ್ನು ಗಮನಿಸಿದರೂ ಕೂಡ ಇಲ್ಲಿ ಸಾಂಪ್ರದಾಯಿಕ ಚಪ್ಪರ ಗಮನ ಸೆಳೀತಾ ಇದೆ ಅನ್ನುವಂಥದ್ದು. ಸಾಮಾನ್ಯವಾಗಿ ಕೆಲವೊಂದು ದೇವಾಲಯಗಳಲ್ಲಿ ನಾವು ಮೆಟಲ್ ಶೀಟ್ನ ಒಂದು ಛಾವಣಿಯನ್ನು ಅಥವಾ ಒಂದು ಚಪ್ಪರವನ್ನು ಕಾಣ್ತೇವೆ. ಆದರೆ ಇಲ್ಲಿ ಸಾಂಪ್ರದಾಯಿಕತೆಯನ್ನು ಉಳಿಸಿಕೊಂಡು ಈ ಒಂದು ತೆಂಗಿನ ಗರಿ ಅಥವಾ ಅಡಿಕೆ ಮರದ ಸೋಗೆಯ ಮೂಲಕ ಈ ಒಂದು ಚಪ್ಪರವನ್ನು ನಿರ್ಮಾಣ ಮಾಡಿರುವಂಥದ್ದು ಕೂಡ ಅದು ಕೂಡ ಅತ್ಯಂತ ಸುಂದರವಾಗಿ ನಿರ್ಮಾಣ ಆಗಿರುವಂಥದ್ದನ್ನು ನಾವು ಗಮನಿಸ್ತಾ ಇದ್ದೇವೆ. ಬ್ರಹ್ಮಕಲಶೋತ್ಸವಕ್ಕೆ ಹೊರೆ ಕಾಣಿಕೆಲ್ಲ ಭಾರಿ ಮಲ್ಲ ಮಟ್ಟಡು ಬರ್ರೆ ಉಂಡು ಪನ್ಪಿನವು. ಸೊ ಅಂಚಾದ್ದು ಹೊರೆ ಕಾಣಿಕೆಗೆ ಸಂಬಂಧಪಟ್ಟದ್ದು ಎಂಚಿನ ಪೂರ ವ್ಯವಸ್ಥೆ ಒಲ್ಪಡ್ದು ಪೂರ ಹೊರೆ ಕಾಣಿಕೆಯನ್ನು ತರ್ಪವನಂಜಿನ ವ್ಯವಸ್ಥೆ ಆತ ನನಗೆ ಏನು ಗೈತೆ ಹೊರೆ ಕಾಣಿಕೆ ಸಮಿತಿದ ಸಂಚಾಲಕರಾಯನಂಚಿನ ನೋಣಯ್ಯ ಗೌಡ್ರಲ್ಲೇರ ಅರ್ಡ ಪಾತಿರಂಗ. ನಮಸ್ತೆ. ನಮಸ್ತೆ. ಎಂಚ ಸರ್ ಹೊರೆ ಕಾಣಿಕೆ ಒಲ್ಪಡ್ದು ಎಂಕಲ ಒಂಜಿ 10 ಇರುವ ದೇವಸ್ಥಾನ ಹೊರತು ಹೊರೆ ಕಾಣಿಕೆದ ಪುದರ್ ಪಾಡ್ದುಲ್ಲ. ಸಾಧಾರಣ ಪೂರಾ ದೇವಸ್ಥಾನಗಳ ಕಾಕಜ ದೀಪನ ಮೂಲಕ ಎಂಕಲ ಇನ್ನು ಪ್ರಥಮ ಆದ್ಯತೆ ಕೊಡ್ತು. ಪ್ರತಿ ಗ್ರಾಮ ಮಟ್ಟಗೂ ಹೋತು ಫೀಲ್ಡ್ ಮಲ್ತದು ನಿಗಲ್ನ ಹೊರೆ ಕಾಣಿಕೆನು 5ನೇ ತಾರೀಕು ದಾನಿ 9 ಗಂಟೆಗೆ ಗೋಳಿ ತೊಟ್ಟು ಸಿದ್ಧಿ ವಿನಾಯಕರದು ಮೆರವಣಿಗೆ ಮೂಲಕ ಇಲ್ಲಿ ಬರ್ಪುಣ ಬೊಕ್ಕ ಭಜನಾ ತಂಡೋಡು ಬರ್ಪುಣ ಬಂಡದು ಎಂಕಲ ಪೂರ ತೀರ್ಮಾನ ಮಲ್ತ ಸಮಿತಿಡು. ಈ ಹೊರೆ ಕಾಣಿಕೆದ ಉಗ್ರನ ಬಾರಿ ಪುರ್ಲುಡು ಮಲ್ದಾರ. ಉದ್ದೇಶ ಬಂಡಂದು ಐನ ಉಸ್ತುವಾರಿಯೇ ಪ್ರವೀಣ್ ಭಂಡಾರಿ ಪುರ ಆರ್ನ ನೇತೃತ್ವಡು ಆರ್ನ ಸದಸ್ಯರು ಐನು ಈತ ಪೊರ್ಲು ಮಲ್ತೇರು ಮಣ್ಪುಣ ಒಂಜಿ ಎಂಕ್ ಹೆಮ್ಮೆದ ವಿಷಯ. ಇಂಚಿನ ಒಂಜಿ ಹೊರೆ ಕಾಣಿಕೆದ ಓಲ್ಲ ಬ್ರಹ್ಮಕಲ ಸಾಯಿನಲ್ಲಿ ಏನು ತೂಯಿನವು ಇದ್ದಿ ಇಂದು ಬಾರಿ ಪೊರ್ಲುಡು ಉಂಡು. ಪೊರ್ಲುಡು ಆಡು ನೆನ್ನ ಫುಲ್ಲು ನೆನ್ನ ಜವಾಬ್ದಾರಿ ಪ್ರವೀಣ್ ಭಂಡಾರಿ ಪುರ ಆರೆಗೆ ನೆನ್ನ ಹೂವು ಇತ್ತನೆಲ್ಲ ಆರೆಗೆ ಸಲ್ಲೋಡು ಪಂಡದು ಏನು ಪಂಡೋದಿಲ್ಲ ದಯ ಪಂಡ ಎನ್ನ ಅಭಿಪ್ರಾಯ ಆತ ಆರ್ನ ಅಭಿಪ್ರಾಯಡು ನೆನ್ನು ಇಂಚ ಮಲ್ಪೋಡು ಈತ ಪೊರ್ಲು ಮಲ್ಪೋಡು ಪಂಡದು ಒಂಜಿ 15 ದಿನ ಹೊರತು ಮಿತ್ತಾಂಡು ಈ ಕೆಲಸೋದ್ರು ಮಲ್ತದೆ ನನ್ನ ಇನಿಕ್ಕೆಲ್ಲ ಮುಗಿತಿಜಿ ನನ್ನ ಇನಿ ಎಲ್ಲಡ ನಾ ಮುಗಿಪುಂಡು ಬ್ರಹ್ಮಕಲಸ 5ನೇ ತಾರೀಕು ಶುರುವಾಪುಂಡು ಅಂಚ ಪೊರ್ಲುಡು ಒಂಜಿ ಈ ಕಾರ್ಯಕ್ರಮ ಆವಡ್ ಪಂಡದು ಸುದ್ದಿ ಬಿಡುಗಡೆಗಳು ಏನು ಧನ್ಯವಾದ ಕೊರೋನುಲ್ಲ. ಇದಿಷ್ಟು ತಿರ್ಲೆ ಶ್ರೀ ಮಹಾವಿಷ್ಣುಮೂರ್ತಿ ದೇವಸ್ಥಾನದ ಬ್ರಹ್ಮಕಲಶೋತ್ಸವದ ಬಗ್ಗೆ ಒಂದಷ್ಟು ವಿಚಾರಗಳನ್ನು ನಾವು ತಿಳಿಸಿಕೊಡುವಂತಹ ಒಂದು ಪ್ರಯತ್ನವನ್ನು ಮಾಡಿರುವಂಥದ್ದು. ವಿವಿಧ ಸಮಿತಿಗಳ ಪ್ರಮುಖರಾಗಿರ್ಬೋದು, ಜೊತೆಗೆ ಆನುವಂಶಿಕ ಆಡಳಿತ ಮುಖ್ಯಸ್ಥರಾಗಿರ್ಬೋದು, ಬ್ರಹ್ಮಕಲಶೋತ್ಸವ ಜೀರ್ಣೋದ್ಧಾರ ಸಮಿತಿ ಅಧ್ಯಕ್ಷರಾಗಿರ್ಬೋದು, ಎಲ್ಲರೂ ಕೂಡ ವಿಚಾರಗಳನ್ನು ಹಂಚಿಕೊಂಡಿದ್ದಾರೆ. ಸೊ ಈ ಹಿಂದೆ ಕೂಡ ನಾವು ಒಂದು ಕ್ಷೇತ್ರದ ಹಿನ್ನೆಲೆಯ ಬಗ್ಗೆ ಒಂದು ವಿಶೇಷವಾದ ವರದಿಯನ್ನು ಪ್ರಸ್ತುತಪಡಿಸಿದ್ದೆವು. ಸೊ ಇದೀಗ ಬ್ರಹ್ಮಕಲಶೋತ್ಸವದ ಸಿದ್ಧತೆಗಳು ಹೇಗಾಗ್ತಾ ಇದೆ ಅನ್ನುವಂಥ ಬಗ್ಗೆ ಒಂದಷ್ಟು ತಿಳಿಸುವಂಥ ಒಂದು ಪ್ರಯತ್ನವನ್ನು ಮಾಡಿರುವಂಥದ್ದು. ಸೊ ಸರಿಸುಮಾರು 50,000 ಮಂದಿ ಭಾಗವಹಿಸುವಂಥ ನಿರೀಕ್ಷೆ ಇದೆ. ಗ್ರಾಮೀಣ ಭಾಗದಲ್ಲಿದ್ದರೂ ಕೂಡ ಎಲ್ಲರನ್ನೂ ಕೂಡ ಈ ದೇವಸ್ಥಾನ ಈ ಒಂದು ಗ್ರಾಮಕ್ಕೆ ಸೆಳೀತಾ ಇದೆ. ಸೊ ಬ್ರಹ್ಮಕಲಶೋತ್ಸವಕ್ಕೆ ಎಲ್ಲರೂ ಬನ್ನಿ ಅನ್ನುವಂಥ ಒಂದು ವಿನಂತಿಯನ್ನು ಕೂಡ ಇಲ್ಲಿನ ಸಮಿತಿಯ ಪದಾಧಿಕಾರಿಗಳು ಮಾಡಿದ್ದಾರೆ. ಸೊ ತಾವು ಕೂಡ ಬಂದು ಈ ಒಂದು ಬ್ರಹ್ಮಕಲಶೋತ್ಸವದಲ್ಲಿ ಪಾಲ್ಗೊಂಡು ಕೃತಾರ್ಥರಾಗಿ ಅನ್ನುವಂಥದ್ದನ್ನು ಹೇಳ್ತಾ ಹರೀಶ್ ಬಾರಿಂಜ, ಉಮೇಶ್ ಮಿತ್ತಡ್ಕ ಮತ್ತು ಅಶ್ವಥ್ ಶೆಟ್ಟಿ ಜೊತೆಗೆ ಗೌತಮ್ ಶೆಟ್ಟಿ, ಸುದ್ದಿ ನ್ಯೂಸ್, ಪುತ್ತೂರು. ಸುದ್ದಿ ಚಾನಲ್ ಕ್ಷಣ ಕ್ಷಣದ ಸುದ್ದಿಗಾಗಿ